ವಿಶ್ವ ಮಧುಮೇಹ ದಿನಾಚರಣೆದ ಅಂಗವಾದ ದೇಳಕಟ್ಟೆ ನಿಟ್ಟೆ ವಿಶ್ವವಿದ್ಯಾಲಯದ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ನ್ಯೂಟ್ರಿಷನ್ ಬೊಕ್ಕ ಡಯಟೆಟಿಕ್ಸ್ ವಿಭಾಗ ಬೊಕ್ಕ ಸಮುದಾಯ ಆರೋಗ್ಯ ವಿಭಾಗದ ನೆರಳು ಮಧುಮೇಹ ನಡಿಗೆ ಕಾರ್ಯಕ್ರಮ ಅಸೇಗೋಳಿದ ಪೊಲೀಸ್ ಪೆರೇಡ್ ಗ್ರೌಂಡ್ ಉರ್ದು ದೇಳಕಟ್ಟೆ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮುಟ್ಟ ಗುರುವಾರ ನಡೆದವು. ವಿಶ್ವ ಮಧುಮೇಹ ದಿನಾಚರಣೆದ ಅಂಗವಾದ ದೇರಳಕಟ್ಟೆ ನಿಟ್ಟೆ ವಿಶ್ವವಿದ್ಯಾಲಯದ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ನ್ಯೂಟ್ರಿಷನ್ ಬೊಕ್ಕ ಡಯಟೆಟಿಕ್ಸ್ ವಿಭಾಗ ಬೊಕ್ಕ ಸಮುದಾಯ ಆರೋಗ್ಯ ವಿಭಾಗದ ನೆರಳು ಫೋಕಸ್ ಆನ್ ಫ್ಯಾಮಿಲಿ ವರ್ಲ್ಡ್ ಡಯಾಬಿಟಿಸ್ ಫೌಂಡೇಶನ್ ಅಸೇಗೋಳಿದ 7ನೇ ಮೀಸಲು ಪಡೆದ ನೆರಳು ಅಸೇಗೋಳಿ ಪೊಲೀಸ್ ಪರೇಡ್ ಮೈದಾನದ ದೇಳಕಟ್ಟೆ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮುಟ್ಟ ಮಧುಮೇಹ ನಡಿಗೆ ಕಾರ್ಯಕ್ರಮವನ್ನು ಗುರುವಾರ ಆಚರಣೆ ಮಾಡಿದ್ದಾರೆ. ಅಸೇಗೋಳಿ ಪರೇಡ್ ಗ್ರೌಂಡ್ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿ ಶ್ರೀ ಎನ್ ವಿನಯ್ ಹೆಗ್ಡೆ ಮಧುಮೇಹ ನಡಿಗೆಗೆ ಚಾಲನೆ ಕೊರಿಯರು. ರೋಗ ಕುರಿತು ಜನರಲ್ಲಿ ವಿಶೇಷ ಜಾಗೃತಿ ಮೂಡಿಸುವ ಸಲುವಾಗಿ ನಿತ್ಯ ಪರಿಗಣಿತ ವಿಶ್ವವಿದ್ಯಾಲಯದ ಸಂಘ ಸಂಸ್ಥೆಯಾದ ಅವರೆಲ್ಲರಿಗೂ ನಿತ್ಯ ಪ್ರೀತಿಯ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಕಾರ್ಯಕ್ರಮದ ಮಲಬಿನೇರಾದ ಪಾಲ್ಪಡೆದ ಪಾತ್ರನ ಕೆಎಸ್ಆರ್ಪಿ ಕಮಾಂಡೆಂಟ್ ಶ್ರೀ ಜನಾರ್ದನ್ ಇನ್ನಿತ ಆಧುನಿಕ ಜಗತ್ತದ ನಮ್ಮ ಆಹಾರ ಕ್ರಮಲಿರ್ದು ಮಧುಮೇಹಕ್ಕೆ ಸಂಬಂಧಿಸಾಯಿನ ಸಮಸ್ಯೆಲು ಹೆಚ್ಚಾವೊಂದು ಆಹಾರ ಕ್ರಮದ ಬದಲಾವಣೆ ಅಗತ್ಯ ಪಂಡು ತೆರಿಪಾಯಿರು. ಯಾಕಂದರೆ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ಅವರು ನಮ್ಮ ಜೊತೆ ತುಂಬ ಮೊದಲಿಂದ ಒಳ್ಳೆ ಬಾಂಧವ್ಯ ಇದೆ ಅವರ ಹಾಸ್ಪಿಟಲ್ ಜೊತೆಗೆ. ಅದಕ್ಕೆ ನಮ್ಮ ಸಿಬ್ಬಂದಿಗೂ ಕೂಡ ಡಯಾಬಿಟಿಸ್ ಬಗ್ಗೆ ಅರಿವು ಮತ್ತು ಕುಟುಂಬ ರಕ್ಷಣೆ ಇದ್ರ ಬಗ್ಗೆ ಅವರು ಸಲಹೆ ಕೊಟ್ಟು ಇವತ್ತೊಂದು ಜಾಥಾ ಮಾಡೋಣ ಅಂತ ಹೇಳಿದರು. ಅದಕ್ಕೆ ನಾವು ಸಂಪೂರ್ಣ ಸಹಕಾರದೊಂದಿಗೆ ಇವತ್ತು ಮಾಡ್ತಾಯಿದ್ದೀವಿ. ನಿಟ್ಟೆ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತಾಯ ಪಾತಿರೊಂದು ನಿಟ್ಟೆ ವಿಶ್ವವಿದ್ಯಾನಿಲಯ ಆರೋಗ್ಯ ಸಂಬಂಧಿ ಜಾಗೃತಿ ಕಾರ್ಯಕ್ರಮವನ್ನು ದುಂಬರಿಸಾವೊಂದು ಪೋಂದಿತದು ಮಧುಮೇಹ ನಡಿಗೆದ ಮೂಲಕ ಜನಕುಲಡ ಮಧುಮೇಹದ ಬಗೆಟ್ ಜಾಗೃತಿ ದೊಟ್ಟಿಗೆ ಜನಕುಲು ಎಡ್ಡೆ ಆಹಾರ ಕ್ರಮಕ್ಲೇನು ಬುಲೆಪಾಯರೆ ಪ್ರೇರಣೆ ಕೊರ್ಪನ ಬೇರೆನು ಕ್ಷೇಮದ ಆರೋಗ್ಯ ಸಂಬಂಧಿ ವಿಭಾಗಲು ಮಲ್ತೊಂದು ಬಣ್ಣ ತೆರಿಪಾಯರು. ರಕ್ಷಣೆ ಬೇಕಾದ ಎಲ್ಲ ಥರದ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅದರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಬಹಳ ಮುಖ್ಯ. ಎಸ್ಪೆಷಲಿ ಡಯಾಬಿಟಿಸ್ ಬಗ್ಗೆ, ಅದರಿಂದ ಆಗುವ ತೊಂದರೆಗಳು, ಅದನ್ನು ಹೇಗೆ ನಿಯಂತ್ರಿಸ್ಬೋದು, ಅದು ಬರದ ಹೇಗೆ ನಾವು ಮೊದಲಿಂದಲೇ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ಕೊಂಡು, ಆದ್ದರಿಂದ ಈ ಹೊತ್ತು ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವ ದೃಷ್ಟಿಯಿಂದ ಈ ಒಂದು ಜಾಥಾ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರ ಸಹಕಾರ ಇದೆ. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸತೀಶ್ ಭಂಡಾರಿ, ಕೆಎಸ್ ಹೆಗ್ಡೆ ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕರು ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, ಎಂಡಿಆರ್ಎಫ್ ಚೆನ್ನೈದ ಸೀನಿಯರ್ ಸೈಂಟಿಸ್ಟ್ ಆ್ಯಂಡ್ ಡಯಾಬಿಟಿಸ್ ಎಜುಕೇಟರ್ ಡಾಕ್ಟರ್ ರಂಜಿನಿ ಹರೀಶ್, ಡಾಕ್ಟರ್ ಪ್ರೇರಣಾ ಹೆಗ್ಡೆ, ಜೇನ್ ಮರಿಯಾ ಅಲ್ಬುಕರ್ಕ್, ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ರಶ್ಮಿ ಕುಂದಾಪುರ್, ಕರ್ನಾಟಕ ಮೀಸಲು ಪೊಲೀಸ್ ಪಡೆದ ಸಹ ಕಮಾಂಡೆಂಟ್ಲು ಶರತ್ ಕುಮಾರ್, ಹೇಮಕುಮಾರ್, ರಾಜು, ಮಹಾದೇವಸ್ವಾಮಿ ಇಂಚತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಅವಿರ್ದ ಬೊಕ್ಕ ಮಧುಮೇಹ ನಡಿಗೆ ಶುರುವಾಂಡು.